ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ದೇರಳಕಟ್ಟೆಯ ನಿಟ್ಟೆ ವಿಶ್ವವಿದ್ಯಾನಿಲಯದ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್ ವಿಭಾಗ ಪಬ್ಲಿಕ್ ಹೆಲ್ತ್ ವಿಭಾಗದ ಆಶ್ರಯದಲ್ಲಿ ಫೋಕಸ್ ಆನ್ ಫ್ಯಾಮಿಲಿ ವರ್ಲ್ಡ್ ಡಯಾಬಿಟಿಸ್ ಫೌಂಡೇಶನ್ ಕರ್ನಾಟಕ ರಾಜ್ಯ 7ನೇ ಮೀಸಲು ಪಡೆ ಅಸೈಗೋಳಿ ಕೊಣಾಜೆ ಇದರ ಜಂಟಿ ಆಶ್ರಯದಲ್ಲಿ ಮಧುಮೇಹ ನಡಿಗೆ ಕಾರ್ಯಕ್ರಮ ಕೊಣಾಜೆ ಅಸೈಗೋಳಿಯ ಪೊಲೀಸ್ ಪೆರೇಡ್ ಗ್ರೌಂಡ್ನಲ್ಲಿ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿವರೆಗೆ ನಡೆಯಿತು. ಅಸೈಗೋಳಿಯ ಪರೇಡ್ ಗ್ರೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ ಹೆಗ್ಡೆ ಚಾಲನೆ ನೀಡಿ ಶುಭ ಹಾರೈಸಿದರು. ಕರ್ನಾಟಕ ಪೊಲೀಸ್ ಮೀಸಲು ಪಡೆಯ ಕಮಾಂಡೆಂಟ್ ಜನಾರ್ದನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಇಂದಿನ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚುತ್ತಿದ್ದು, ನಮ್ಮ ಆಹಾರ ಕ್ರಮಗಳಿಂದ ಮಧುಮೇಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಷೇಮ ಸಂಸ್ಥೆಯೊಂದಿಗೆ ನಮ್ಮ ಇಲಾಖೆ ಜಂಟಿಯಾಗಿ ಮಧುಮೇಹ ಜಾಗೃತಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯ ನಡೆಸ್ತಾ ಇದ್ದು, ಇತರ ಆರೋಗ್ಯ ಸಂಬಂಧ ವಿಚಾರದಲ್ಲಿ ಕ್ಷೇಮ ಉತ್ತಮ ಸಹಕಾರ ನೀಡುತ್ತಾ ಬಂದಿದೆ ಅಂತ ಹೇಳಿದರು. ವಿದ್ಯಾನಿಲಯ ಮತ್ತು ಮಂಗಳೂರು 7ನೇ ಪಡೆ KSRP ಅವರು ಪೊಲೀಸರೊಂದಿಗೆ ನಾವು ಮಾಡೋಣ, ಯಾಕಂದರೆ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಅವರು ನಮ್ಮ ಜೊತೆ ತುಂಬ ಮೊದಲಿಂದ ಒಳ್ಳೆ ಬಾಂಧವ್ಯ ಇದೆ ಅವರ ಹಾಸ್ಪಿಟಲ್ ಜೊತೆಗೆ. ಅದಕ್ಕೆ ನಮ್ಮ ಸಿಬ್ಬಂದಿಗೂ ಕೂಡ ಡಯಾಬಿಟಿಸ್ ಬಗ್ಗೆ ಅರಿವು ಮತ್ತು ಕುಟುಂಬ ರಕ್ಷಣೆ ಇದ್ರ ಬಗ್ಗೆ ಅವರು ಸಲಹೆ ಕೊಟ್ಟು ಇವತ್ತೊಂದು ಜಾಥಾ ಮಾಡೋಣ ಅಂತ ಹೇಳಿದರು. ಅದಕ್ಕೆ ನಾವು ಸಂಪೂರ್ಣ ಸಹಕಾರದೊಂದಿಗೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ MS ಮೂಡಿತಾಯ ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾನಿಲಯ ಆರೋಗ್ಯ ಸಂಬಂಧ ಜಾಗೃತಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದು, ಮಧುಮೇಹ ನಡಿಗೆಯ ಮೂಲಕ ಜನರಲ್ಲಿ ಮಧುಮೇಹದ ಕುರಿತು ಜಾಗೃತಿಯೊಂದಿಗೆ ಜನರು ಉತ್ತಮ ಆಹಾರ ಕ್ರಮಗಳನ್ನು ಬೆಳೆಸಿಕೊಳ್ಳಲು ಪ್ರೇರೇಪಣೆ ನೀಡುವ ಕಾರ್ಯವನ್ನು ಕ್ಷೇಮದ ಆರೋಗ್ಯ ಸಂಬಂಧ ವಿಭಾಗಗಳು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದರು. ಕುಟುಂಬ ರಕ್ಷಣೆ ಬಗ್ಗೆ ಬಹಳ ಕಾಳಜಿ ವಹಿಸಿದೆ. ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಹಾಸ್ಪಿಟಲ್ನಲ್ಲಿ ನಮ್ಮಿಂದಾದ ಕುಟುಂಬ ರಕ್ಷಣೆಗೆ ಬೇಕಾದ ಎಲ್ಲ ಥರದ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯ. ಎಸ್ಪೆಷಲಿ ಡಯಾಬಿಟಿಸ್ ಬಗ್ಗೆ, ಅದರಿಂದಾಗುವ ತೊಂದರೆಗಳು, ಅದನ್ನು ಹೇಗೆ ನಿಯಂತ್ರಿಸ್ಬೋದು, ಅದು ಬರದ ಹೇಗೆ ನಾವು ಮೊದಲಿಂದಲೇ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿಕೊಂಡು, ಆದ್ದರಿಂದ ಈ ಹೊತ್ತು ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ದೃಷ್ಟಿಯಿಂದ ಈ ಒಂದು ಜಾಥಾ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರ ಇದೆ. ಸೊ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದರಿಂದ ಹೆಚ್ಚು ಜನರು ಪ್ರೇರೇಪಿತರಾಗಲಿ ಮತ್ತು ಡಯಾಬಿಟಿಸ್ ಬಗ್ಗೆ ಅದರ ಬಗ್ಗೆ ತಿಳುವಳಿಕೆ ಮತ್ತು ಅದನ್ನು ಅವಾಯ್ಡ್ ಮಾಡುವಂಥ ಎಲ್ಲ ಮೆಥಡ್ಸ್ಗಳನ್ನು ಅವರು ಅಡಾಪ್ಟ್ ಮಾಡಿಕೊಳ್ಳಿ ಅಂತ. ಈ ಸಂದರ್ಭ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಭಂಡಾರಿ, ಕರ್ನಾಟಕ ಮೀಸಲು ಪೊಲೀಸ್ ಪಡೆಯ ಸಹ ಕಮಾಂಡೆಂಟ್ಗಳಾದ ಶರತ್ ಕುಮಾರ್, ಹೇಮಕುಮಾರ್, ರಾಜು, ಮಹದೇವ ಸ್ವಾಮಿ, KS ಹೆಗ್ಡೆ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, MDRF ಚೆನ್ನೈಯ ಸೀನಿಯರ್ ಸೈಂಟಿಸ್ಟ್ ಅಂಡ್ ಡಯಾಬಿಟಿಸ್ ಎಜುಕೇಟರ್ ಡಾಕ್ಟರ್ ರಂಜಿನಿ ಹರೀಶ್, KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್ ವಿಭಾಗದ ಡಯಾಟಿಷಿಯನ್ ಡಾಕ್ಟರ್ ಪ್ರೇರಣಾ ಹೆಗ್ಡೆ, ಜೇನ್ ಮರಿಯಾ ಅಲ್ಬುಕರ್ಕ್ ಉಪಸ್ಥಿತರಿದ್ದರು. KSRP ಕ್ಯಾಂಪಸ್ನ ಪೆರೇಡ್ ಗ್ರೌಂಡ್ನಲ್ಲಿ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯವರೆಗೆ ನಡೆದ ಮಧುಮೇಹ ನಡಿಗೆಯಲ್ಲಿ KSRP ಪೊಲೀಸರು ಸೇರಿದಂತೆ ನಿಟ್ಟೆ ವಿಶ್ವವಿದ್ಯಾನಿಲಯ ಅಧೀನ ಶಿಕ್ಷಣ ಸಂಸ್ಥೆಗಳ ಸುಮಾರು 600 ಮಂದಿ ಭಾಗವಹಿಸಿದ್ರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ದೇರಳಕಟ್ಟೆ.